ನಾಯಕರ ಬಗ್ಗೆ ಸಂತಾಪವನ್ನು ತಂದಿದ್ದೀರಿ. ಅವರೆಲ್ಲರಿಗೆ, ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನು ಸಹಿಸುವಂತಹ ಶಕ್ತಿಯನ್ನು ಕೊಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ, ವೀರ ಯೋಧರು ಏನು ಮೊನ್ನೆ ಜಮ್ಮು ಕಾಶ್ಮೀರದ ರಚೌರಿ ಜಿಲ್ಲೆಯಲ್ಲಿ ಉಗ್ರರ ಒಂದು ಗುಂಡಿಗೆ ಬಲಿಯಾದಂತಹ ಅವರಿಗೂ ನಾನು ಅಶ್ರುತರ್ಪಣವನ್ನು ಅರ್ಪಿಸುತ್ತಾ, ವಿ ಪ್ರಾಂಜಲ್ ಬಹುಶಃ ನಾನು ಸ್ಪರ್ಧೆ ಮಾಡುವಂತಹ ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ MRPL ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ ಸಂಸ್ಥೆಯ ಆಡಳಿತ ನಿರ್ದೇಶಕರ ಏಕೈಕ ಪುತ್ರ. ಬಹುಶಃ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಡೆಲ್ಲಿ ಪಬ್ಲಿಕ್ ಸ್ಕೂಲ್, ನಮ್ಮ ಕ್ಷೇತ್ರದ ಒಳಗಿರುವಂತಹ ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ಮಹೇಶ್ ಕಾಲೇಜು ಮಂಗಳೂರಲ್ಲಿ PU ಅನ್ನು ಮುಗಿಸಿ ಉನ್ನತ ಶಿಕ್ಷಣವನ್ನು ಪಡೆದು ಆರ್ಮಿಗೆ ಸೇರ್ಪಡೆಯಾಗಿ ದೇಶ ಸೇವೆಯನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದಂಥ ಸಂದರ್ಭ. ಬಹುಶಃ 3ನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ತಾನು ಒಬ್ಬ ದೇಶ ಕಾಯುವಂತ ಒಬ್ಬ ಸೈನಿಕನಾಗಬೇಕು ಅಂತ ಅವನ ಆಸೆ ಏನಿತ್ತು. ಒಬ್ಬನೇ ಒಬ್ಬ ಮಗ, ಆದರೂ ತನ್ನ ಮಗನ ಆಸೆ ಅಥವಾ ಮಗನ ಒಂದು ಅಭಿಪ್ರಾಯಕ್ಕೆ ವಿರೋಧ ವ್ಯಕ್ತಪಡಿಸದೆ ತಂದೆ ತಾಯಿಗಳು ಆತನ ಆಸೆಯ ರೀತಿಯಲ್ಲಿ ಸೇನೆಗೆ ಕಳಿಸ್ತಾರೆ. ಕ್ಯಾಪ್ಟನ್ ಆಗಿ ಇನ್ನೂ ಸೇವೆ ಸಲ್ಲಿಸುತ್ತಿರೋದನ್ನು ಕೆಲವು ದಿನಗಳಲ್ಲಿ ಸುಬೇದಾರ್ ಆಗಿ ಪ್ರಮೋಷನ್ ಆಗಬೇಕಾಗಿದ್ದಂತ ಯುವಕ. ಸುಮಾರು 1 ವರ್ಷ 10 ತಿಂಗಳಾಯಿತು ಮದುವೆ ಆಗಿ. ಆಕೆ ಚೆನ್ನೈಯಲ್ಲಿ PhD ಮಾಡ್ತಾ ಇದ್ದಾಳೆ. 4 ದಿನದ ಹಿಂದೆ ತಂದೆ ತಾಯಿಗಳಿಗೆ ಮೆಸೇಜ್ ಅನ್ನು ಮಾಡಿ, ನಾನಿನ್ನು ಸರಿಯಾಗಿ ನಿಮಗೆ ಕಾಂಟ್ಯಾಕ್ಟ್ಗೆ ಸಿಗಲಿಕ್ಕಿಲ್ಲ, ಇನ್ನು 4 ದಿನದ ಮೇಲೆ ನೀವು ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಬೇಡಿ, ನಾನೇ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತ ಹೇಳಿದಂತ ಯುವಕ ಮತ್ತೆ ತಂದೆ ತಾಯಿಗಳನ್ನಾಗ್ಲಿ ಕೈ ಹಿಡಿದ ಮಡದಿಯನ್ನಾಗ್ಲಿ ಸಂಪರ್ಕ ಮಾಡಲಿಲ್ಲ. ಕಡೆಗೆ ಸುದ್ದಿ ಬರ್ತದೆ, ಹೀಗೆ ಆಗಿದೆ ಅಂತ ಅಲ್ಲಿಂದ ಸುದ್ದಿ ಬರುವಾಗ ಆ ತಂದೆ ತಾಯಿಗಳು, ಆತನ ತಂದೆ ಮತ್ತು ಆ ಹುಡುಗ ಮತ್ತು ಅವನ ತಾಯಿ, ನಾನು ಮನೆಗೆ 2-3 ಸಲ ಮಂಗಳೂರಲ್ಲಿ ಇರುವಾಗ ಹೋಗಿದ್ದೆ. 6 ತಿಂಗಳ ಹಿಂದೆ ಅವನ ತಂದೆಗೆ ಅಷ್ಟೇ ರಿಟೈರ್ಡ್ ಆಗಿ ಈಗಾಗಲೇ ಬ್ಯಾಂಗ್ಳೂರಲ್ಲಿ ಅವರು ನೆಲೆ ನಿಂತಿದ್ದಾರೆ ಅಥವಾ ಅಲ್ಲಿ ವಾಸ್ತವ್ಯ ಇದ್ದಾರೆ. ಬ್ಯಾಂಗ್ಳೂರಿನವರ ಮನೆಗೆ ನಾನು ಹೋಗಿದ್ದೆ. ಆ ಕುಟುಂಬದ ರೋದನವನ್ನ, ಕುಟುಂಬದ ದುಃಖವನ್ನ ಬಹುಶಃ ಯಾರಿಂದಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಒಬ್ಬನೇ ಒಬ್ಬ ಮಗ, 1 ವರ್ಷ 10 ತಿಂಗಳ ಹಿಂದೆ ಮದುವೆ ಆಗಿದೆ, ಆಕೆಯೂ ಮನೆಯಲ್ಲಿ ಇದ್ಲು. ಅಂತ ಒಬ್ಬ ಮಗನನ್ನು ಕಳ್ಕೊಂಡದ್ದು, ಅದರ ಒಂದು ಧೈರ್ಯ ಅವರಿಗೆ, ಏನು ನನ್ನ ಮಗ ಏನು ಆಸೆ ಇತ್ತು, ದೇಶಕ್ಕಾಗಿ ಆತ ಸಮರ್ಪಣೆ ಆದ ಅಂತ ಹೇಳಿದ್ರು ನನ್ನ ಹತ್ರ. ಹಾಗಾಗಿ ಇವತ್ತು ದೇಶಕ್ಕಾಗಿ ಬಲಿದಾನದಂತ ಪ್ರಾಂಜಲ್ ಅವನು ಮತ್ತು ಅವನ ಜತೆಯಲ್ಲಿ ಈ ದೇಶಕ್ಕಾಗಿ ಬಲಿದಾನ ಆದಂತಹ ಕ್ಯಾಪ್ಟನ್ ಶುಭಂ ಗುಪ್ತಾ, ಹವಲ್ದಾರ್ ಅಬ್ದುಲ್ ಮಜೀದ್, ಲ್ಯಾನ್ಸ್ ನಾಯಕ್ ಸಂಜಯ್ ಬಿಸ್ಟ್ ಮತ್ತು ಪ್ಯಾರಾಟ್ರೂಫರ್ ಸಚಿನ್ ಲಾರಾ, ಈ 5 ಜನರ ಕುಟುಂಬಕ್ಕೂ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ, ಅವರ ಕುಟುಂಬಕ್ಕೆ ಅವರ ದುಃಖವನ್ನು ಸಹಿಸುವಂತ ಶಕ್ತಿಯನ್ನು ಕೊಡಲಿ. ಅದರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರು, ನೀವು ನಮ್ಮ ಜಿಲ್ಲೆಯವರೇ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ನಿಮ್ಮ ಮೂಲಕ ನಾನು ಪ್ರಾರ್ಥನೆ ಮಾಡುವುದು ಅಂತ ಹೇಳಿದ್ರೆ, ಪ್ರಾಂಜಲ್ ರವರ ಹೆಸರು ಶಾಶ್ವತವಾಗಿ ಉಳಿಬೇಕು. 29 ವರ್ಷದೊಬ್ಬ ಹುಡುಗ. ಅದಕ್ಕಾಗಿ ನಮ್ಮ ಸರ್ಕಾರ ಆತನ ಹೆಸರಲ್ಲಿ ಯಾವುದಾದ್ರೂ ಶಾಶ್ವತವಾಗಿ ಆತನ ಹೆಸರು ಅಜರಾಮರವಾಗಿ ಉಳಿಯುವ ಹಾಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಯಾವುದಕ್ಕಾದ್ರೂ ಆತನ ಹೆಸರನ್ನು ಇಡಬೇಕು ಅಂತ ಈ ಸದನದ ಮೂಲಕ ನಾನು ಆ ಕ್ಷೇತ್ರದ ಜನಪ್ರತಿನಿಧಿಯಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ.